ಸ್ವಾಗತ ನಮ್ಮ ನೈತಿಕ ಪಥ ಚಾನೆಲ್ಗೆ. ಇಲ್ಲಿ ಬುದ್ಧರ ನೈತಿಕ ಪ್ರವಚನಗಳ ಮೂಲಕ ಜೀವನದ ತಾತ್ಪರ್ಯವನ್ನು ಅನಾವರಣ ಮಾಡುತ್ತೇವೆ. ತಂತ್ರಗಳಿಗೆ ಒಳಗಾಗದಂತೆ ಸತ್ಯದ ಮಾರ್ಗದರ್ಶನ ಪಡೆದು ನಮ್ಮೊಳಗಿನ ಶಾಂತಿಯನ್ನು ಹುಡುಕೋಣ. ಎಚ್ಚರಿಕೆ ರಹಿತ ಜೀವನ ನಡೆಸುವವನ ತೃಷ್ಣೆಯು ಮಾಲುವ ಬಳ್ಳಿಯ ಹಾಗೆ ಹಬ್ಬಿಕೊಳ್ಳುತ್ತದೆ. ಹೇಗೆ ಕಪಿಯು ಕಾಡಿನಲ್ಲಿರುವ ಹಣ್ಣಿನ ಆಸೆಯಿಂದ ಮರದಿಂದ ಮರಕ್ಕೆ ಹಾರುವಂತೆ ಅವನು ಹುಟ್ಟಿಗೆ ಕರ್ಮವೆಂಬ ಹಣ್ಣಿನ ರುಚಿ ಅನುಭವಿಸುತ್ತಾ ಅಲೆಯುತ್ತಾನೆ. ಯಾರು ಮಹಾ ಕೆಟ್ಟುದಾದ ಮತ್ತು ಅಂಟಿಕೊಳ್ಳುವ ಈ ತೃಷ್ಣೆಗೆ ಬಲಿಯಾಗುತ್ತಾನೋ ಅವನ ಶೋಕಗಳು ಮಳೆಗಾಲದಲ್ಲಿ ಬೆಳೆಯುತ್ತಾ ಹೋಗುವ ಬೀರಣ ಹುಲ್ಲಿನಂತೆ ಹೆಚ್ಚುವು. ಆದರೆ ಜಯಿಸಲು ಕಷ್ಟವಾದ ಮಹಾ ಕೆಟ್ಟುದಾದ ಈ ತೃಷ್ಣೆಯನ್ನು ಯಾರು ಜಯಿಸುವರೋ ಅಂತಹವರ ಶೋಕಗಳು ಕಮಲದ ಎಲೆಯ ಮೇಲಿನಿಂದ ನೀರು ಹನಿಗಳು ಜಾರಿ ಹೋಗುವ ಹಾಗೆ ಕಳಚಿ ಹೋಗುವು. ನಿಮಗೆಲ್ಲ ಹೇಳಿದ್ದೇನೆ. ಇಲ್ಲಿ ಸೇರಿರುವ ನಿಮಗೆಲ್ಲರಿಗೂ ಮಂಗಳವಾಗಲಿ. ಸುವಾಸನೆಯುಳ್ಳ ಬೀರಣ ಹುಲ್ಲಿನ ಬೇರುಗಳನ್ನು ಅಗೆದು ಹೊರತೆಗೆಯುವಂತೆ ತೃಷ್ಣೆಯ ಬೇರುಗಳನ್ನು ಅಗೆದು ತೆಗೆಯಿರಿ. ಪ್ರವಾಹವು ಜೊಂಡನ್ನು ಅಪ್ಪಳಿಸುವ ಹಾಗೆ ಮಾರನು ನಿಮ್ಮನ್ನು ಮತ್ತೆ ಮತ್ತೆ ಅಪ್ಪಳಿಸಿ ಹಾಕದಿರಲಿ. ಒಂದು ವೇಳೆ ಬೇರುಗಳು ಕತ್ತರಿಸಲ್ಪಟ್ಟಿಲ್ಲದೆ ಹೋದರೆ ಹಾಗೂ ಅವು ಭದ್ರವಾಗಿ ನೆಲದಲ್ಲಿದ್ದರೆ ಹೇಗೆ ಒಂದು ಮರವನ್ನು ಕಡಿದು ಹಾಕಿದರೂ ಮತ್ತೆ ಅದು ಚಿಗುರುವುದೋ ಅದೇ ರೀತಿಯಾಗಿ ಅಡಗಿರುವ ತೃಷೆಯನ್ನು ಬೇರು ಸಹಿತವಾಗಿ ತೆಗೆದು ಹಾಕದಿದ್ದರೆ ದುಃಖವು ಮತ್ತೆ ಮತ್ತೆ ಬೆಳೆಯುತ್ತದೆ. ತಪ್ಪು ಮಾರ್ಗದರ್ಶನ ಪಡೆದ ಯಾವ ವ್ಯಕ್ತಿಯಲ್ಲಿ ತೃಷ್ಣೆಯು 36 ರೀತಿಯ ಪ್ರವಾಹ ಸೆಳೆತಗಳು ಪ್ರಬಲವಾಗಿ ಭೋಗದ ವಿಷಯ ವಸ್ತುಗಳ ಕಡೆಗೆ ಸೆಳೆದೊಯ್ಯುತ್ತಿರುತ್ತದೋ ಅವನು ತನ್ನ ಭೋಗ ಲಾಲಸೆಯ ಆಲೋಚನೆಯ ಪ್ರವಾಹದಲ್ಲಿ ಕೊಚ್ಚಿಹೋಗುತ್ತಾನೆ. ಎಲ್ಲೆಡೆಯೂ ಈ ಪ್ರವಾಹಗಳು ಹರಿಯುತ್ತವೆ. ಹಾಗಾಗಿ ತೃಷ್ಣೆಯ ಬಳ್ಳಿಯು ಚಿಗುರುತ್ತದೆ, ಹಬ್ಬುತ್ತದೆ. ಬಳ್ಳಿಯು ಚಿಗುರುವುದನ್ನು ಕಂಡಂತೆಯೇ ಅದರ ಬೇರುಗಳನ್ನು ಅರಿವಿನಿಂದ ಕತ್ತರಿಸಿ ಹಾಕಿ. ವಿಷಯ ವಸ್ತುಗಳಿಂದ ಸಾರಿ ಬರುವ ಮತ್ತು ತೃಷೆಯ ನೀರಿನಿಂದ ಆಸರೆಗೊಳ್ಳುವ ಭೋಗದ ಲಾಲಸೆಯ ಅನುಭವಗಳು ಜೀವಿಗಳಲ್ಲಿ ಅಂಕುರಗೊಳ್ಳುತ್ತವೆ. ಭೋಗಾಪೇಕ್ಷೆಯಾದ ಮತ್ತು ಸುಖಕಾಮಿಯಾದ ಮಾನದರು ಹುಟ್ಟು ಮತ್ತು ಮುಪ್ಪಿಗೆ ಬಲಿಯಾಗುವರು. ಬಂಧಿತ ಮೂಲವು ಬೆದರಿ ಓಡಾಡುವ ಹಾಗೆ ಬಯಕೆಗಳಿಂದ ಪೀಡಿತರಾದ ಮಾನವನು ದಿಕ್ಕಾಪಾಲಾಗಿ ಓಡಾಡುವರು. ಮಾನಸಿಕ ಸಂಕೋಲೆಗಳಿಂದ ಬಂಧಿತರಾದ ಜನರು ಮತ್ತೆ ಮತ್ತೆ ಶೋಕಕ್ಕೆ ಗುರಿಯಾಗುತ್ತಾರೆ ಮತ್ತು ಬಹಳ ಕಾಲ ಅನುಭವಿಸುತ್ತಾರೆ. ಬಂಧಿತ ಮೂಲವು ಬೆದರಿ ಓಡಾಡುವ ಹಾಗೆ ಬಯಕೆಗಳಿಂದ ಪೀಡಿತರಾದ ಮಾನವರು ದಿಕ್ಕಾಪಾಲಾಗಿ ಓಡಾಡುವರು. ಆದ್ದರಿಂದ ರಾಗ ಲಾಲಸೆಯಿಂದ ಮುಕ್ತನಾಗಬೇಕೆಂಬ ತೀವ್ರತೆಯಿದ್ದರೆ ಅವನು ತನ್ನ ತೃಷ್ಣೆಯನ್ನು ನಾಶ ಮಾಡಬೇಕು. ಒಬ್ಬನು ಬಯಕೆಯನ್ನು ಜರೆದು ಸಂಸಾರ ಜೀವನ ಬಿಟ್ಟು ಕಾಡಿನ ಜೀವನ ಸಮಯ ಜೀವನ ಬಯಸಿ ಪಡೆಯುವನು. ಆದರೆ ಸಂಸಾರದಿಂದ ಬಿಡುಗಡೆ ಹೊಂದಿರುವ ಆತ ಮತ್ತೆ ಅದರ ಕಡೆಗೆ ಓಡುವನು. ಮುಕ್ತನಾದರೂ ಮತ್ತೆ ಬಂಧನದ ಕಡೆ ಓಡಿ ಬರುವ ಈ ಮನುಷ್ಯನನ್ನು ನೋಡಿ ಕಬ್ಬಿಣದ ಮರದ ಅಥವಾ ಹಗ್ಗದ ಬಂಧನವು ಅತಿ ಬಲವಾದದ್ದಲ್ಲವೆಂದು ತಿಳಿದವರು ಹೇಳುತ್ತಾರೆ. ಆದರೆ ಒಡವೆಗಳಿಗಾಗಿ ಮತ್ತು ಆಭರಣಗಳಿಗಾಗಿ, ಮಕ್ಕಳಿಗಾಗಿ ಮತ್ತು ಮಡದಿಯರ ಬಯಕೆ ಬಲಯುತವಾದ ಬಂಧನವಾಗಿರುತ್ತದೆ. ಈ ಬಂಧನವು ತೋರಿಕೆಗೆ ಶಿಥಿಲವಾದಂತಿದ್ದರೂ ಕೀಳುದೆಸೆಗೆ ಬಂಧಿಸುವಷ್ಟು ಪ್ರಬಲವಾಗಿಯೇ ಇದೆಯೆಂದು ತಿಳಿದವರು ಹೇಳುತ್ತಾರೆ. ತಿಳಿದವರು ಕಾಮಸುಖಗಳನ್ನು ಅಪೇಕ್ಷಿಸದೆ ಅವನ್ನು ತ್ಯಜಿಸಿ ಮನೆಯನ್ನು ತೊರೆಯುತ್ತಾರೆ. ಹೇಗೆ ಜೇಡನು ತಾನು ಹೆಣೆದ ಬಲೆಯಲ್ಲೇ ಸಿಕ್ಕಿಹಾಕಿಕೊಳ್ಳುವಂತೆ ಹಾಗೆಯೇ ಯಾರು ರಾಗಲಾಲಸೆಗೆ ವಶರಾಗಿರುವರೋ ಅವರು ಸಂಸಾರ ಪ್ರವಾಹದ ಸೆಳೆತಕ್ಕೆ ಸಿಕ್ಕಿಬೀಳುತ್ತಾರೆ. ಇದನ್ನು ಸಹ ವಿವೇಕಿಗಳು ಕತ್ತರಿಸಿ ಹಾಕುತ್ತಾರೆ. ಯಾವ ಸುಖಗಳಿಗೂ ಹಂಬಲಿಸದೆ ಅವರುಗಳು ದುಃಖವನ್ನು ನಾಶ ಮಾಡಿ ಲೋಕವನ್ನು ತ್ಯಾಗ ಮಾಡುತ್ತಾರೆ. ಹಿಂದಿನದನ್ನು ಬಿಟ್ಟು ಬಿಡು, ಮುಂದಿನದನ್ನು ಬಿಟ್ಟು ಬಿಡು, ಇಂದಿನದನ್ನು ಬಿಟ್ಟು ಬಿಡು. ಹಾಗಿದ್ದು ಆ ಬದಿಯ ದಡವನ್ನು ಸೇರು. ನಿನ್ನ ಮನಸ್ಸು ಪೂರ್ಣ ಬಿಡುಗಡೆ ಪಡೆದು ನೀನು ಮತ್ತೆ ಹುಟ್ಟು ಸಾವು ಇದರಲ್ಲಿ ಬೀಳುವುದಿಲ್ಲ. ದುಷ್ಪಭಾವನೆಗಳಿಂದ ಕುದಿಯುತ್ತಿರುವವನ, ರಾಗವಿಲಾಸಕ್ಕೆ ದಸನಾಗಿರುವವನ, ಭೋಗಾಭಿಲಾಷಿಯಾದ ಮನದವನ ತೃಷೆಯು ಹೆಚ್ಚುತ್ತಾ ಹೋಗುತ್ತದೆ. ಅವನು ಸಂಕೋಲೆಗಳನ್ನು ಬಿಗಿ ಮಾಡುತ್ತಾ ನಡೆಯುತ್ತಾನೆ. ಯಾರು ದುಷ್ಟ ಭಾವನೆಗಳನ್ನು ದಮನ ಮಾಡುವುದರಲ್ಲಿ ಆನಂದ ಪಡೆಯುವನೋ, ಯಾರು ಆ ಶುಭ ಧ್ಯಾನದಲ್ಲಿ ನಿರತನೋ ಹಾಗೂ ಸದಾ ಎಚ್ಚರಿಕೆ ಉಳ್ಳವನೋ ಅವನು ಮಾತ್ರ ತೃಷ್ಣೆಯನ್ನು ಅಂತ್ಯಗೊಳಿಸುವವನು ಮತ್ತು ಮಾರಬಂಧನವನ್ನು ಕಡಿದು ಕಳಚಿ ಹಾಕುವನು. ಗುರಿ ಮುಟ್ಟಿರುವವನಿಗೆ ಯಾವ ಭಯವೂ ಇಲ್ಲ. ಅವನು ಕೃಪೆಯಿಂದ ಬಿಡುಗಡೆ ಹೊಂದಿರುವವನು, ರಾಗ ಇಲ್ಲದಿರುವವನು ಮತ್ತು ಹುಟ್ಟಿನ ಭವದ ಮುಳ್ಳುಗಳನ್ನು ಕಿತ್ತು ಹಾಕಿರುವವನು. ಅಂತಹವನಿಗೆ ಇದೇ ಕೊನೆಯದಾದ ಹುಟ್ಟು. ಯಾರು ತೃಷ್ಣೆಯಿಂದ ಮತ್ತು ವ್ಯಾಮೋಹದಿಂದ ಮುಕ್ತರೋ, ಧರ್ಮದ ಸತ್ಯಾರ್ಥವನ್ನು ಅನಾವರಣ ಮಾಡುವುದರಲ್ಲಿ ಸಿದ್ಧಿ ಪಡೆದವರೋ ಹಾಗೂ ಧರ್ಮ ವಿಷಯಗಳ ಬಗೆಗೆ ಸರಿ ರೀತಿಯಲ್ಲಿ ತಿಳಿದವರೋ ಅಂತಹವರು ತನ್ನ ಕೊನೆಯ ಬಾರಿಯ ಶರೀರವನ್ನು ಹೊಂದಿರುವವರು. ಅವರು ಮಾತ್ರ ಪರಿಪೂರ್ಣ ಜ್ಞಾನಿ ಮಹಾಪುರುಷ ಎಂದು ಎನಿಸಿಕೊಳ್ಳುವರು. ಎಲ್ಲದರ ಜಯಶಾಲಿ ನಾನು. ಎಲ್ಲದರ ಬಗ್ಗೆ ತಿಳಿದಿದ್ದೇನೆ.
ಆದರೂ ಜಯಗಳಿಸಿದ. ತಿಳಿದ ಎಲ್ಲದರ ಬಗೆಗೂ ನಿರ್ಮೋಹಿ ನಾನು, ಎಲ್ಲವನ್ನೂ ತ್ಯಜಿಸಿ ತೃಷೆಯ ನಾಶದಿಂದ ನಾನು ಮುಕ್ತನಾಗಿದ್ದೇನೆ. ಎಲ್ಲವನ್ನೂ ನಾನಾಗಿಯೇ ಪೂರ್ಣವಾಗಿ ಗ್ರಹಿಸಿ ಅರಿತಿರುವುದರಿಂದ ನಾನು ಯಾರನ್ನು ಗುರು ಎಂದು ಕರೆಯಲಿ? ಧರ್ಮದಾನವು ಎಲ್ಲಾ ದಾನಗಳಿಗಿಂತ ಶ್ರೇಷ್ಠವಾದುದು. ಧರ್ಮರಸವು ಎಲ್ಲ ರಸಗಳಿಗಿಂತ ಶ್ರೇಷ್ಠವಾದುದು. ಧರ್ಮ ಸಂತೋಷವು ಎಲ್ಲಾ ಸಂತೋಷಗಳಿಗಿಂತ ಶ್ರೇಷ್ಠವಾದುದು. ತೃಷ್ಣೆಯನ್ನು ನಾಶಮಾಡಿರುವವನು ಎಲ್ಲಾ ದುಃಖವನ್ನು ಜಯಿಸುತ್ತಾನೆ. ಐಶ್ವರ್ಯವು ಮೂರ್ಖನನ್ನು ಮಾತ್ರ ನಾಶಗೊಳಿಸುತ್ತದೆ. ಆದರೆ ಉನ್ನತ ಗುರಿಯಿರುವ ಯತ್ನಶೀಲನನ್ನಲ್ಲ. ಐಶ್ವರ್ಯ ಬಯಸುವ ಮೂರ್ಖನು ತನ್ನನ್ನು ಹಾಳು ಮಾಡಿಕೊಂಡು ಇತರರನ್ನು ಹಾಳು ಮಾಡುತ್ತಾನೆ. ಕಳೆಯೇ ಹೊಲಕ್ಕೆ ಮುಳುವು, ರಾಗವೇ ಮಾನವ ಕುಲಕ್ಕೆ ಮುಳುವು. ಆದ್ದರಿಂದ ರಾಗವಿಲ್ಲದವರಿಗೆ ಕೊಟ್ಟಿದ್ದು ಅಪಾರವಾದ ಫಲವನ್ನು ತರುತ್ತದೆ. ಕಳೆಯೇ ಹೊಲಕ್ಕೆ ಮುಳುವು, ದ್ವೇಷವು ಮಾನವ ಕುಲಕ್ಕೆ ಮುಳುವು. ಆದ್ದರಿಂದ ದ್ವೇಷವಿಲ್ಲದವರಿಗೆ ಕೊಟ್ಟಿದ್ದು ಅಪಾರವಾದ ಫಲವನ್ನು ತರುತ್ತದೆ. ಕಳೆಯೇ ಹೊಲಕ್ಕೆ ಮುಳುವು, ಮೋಹವೇ ಮಾನವ ಕುಲಕ್ಕೆ ಮುಳುವು. ಆದ್ದರಿಂದ ಮೋಹವಿಲ್ಲದವರಿಗೆ ಕೊಟ್ಟಿದ್ದು ಅಪಾರವಾದ ಫಲವನ್ನು ತರುತ್ತದೆ. ಕಳೆಯೇ ಹೊಲಕ್ಕೆ ಮುಳುವು, ಆಸೆಯೇ ಮಾನವ ಕುಲಕ್ಕೆ ಮುಳುವು. ಆದ್ದರಿಂದ ಆಸೆ ಇಲ್ಲದವರಿಗೆ ಕೊಟ್ಟಿದ್ದು ಅಪಾರವಾದ ಫಲವನ್ನು ತರುತ್ತದೆ. ನೈತಿಕ ಪಥದಲ್ಲಿ ಬುದ್ಧನ ಬೋಧನೆಗಳಿಂದ ಅರಿವು ಮತ್ತು ಶಾಂತಿಗೆ ಹೆಜ್ಜೆ ಹಾಕುತ್ತಾ ಹೋಗಿ. ನಮ್ಮ ಚಾನೆಲ್ ತತ್ವಗಳನ್ನು ಮೆಚ್ಚಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನಷ್ಟು ನೈತಿಕ ಸಂದೇಶಗಳಿಗಾಗಿ ನಮ್ಮ ಜೊತೆಯಲ್ಲಿರಿ.